ಹಲೋ, ನಮಸ್ತೆ ಎಲ್ರಿಗೂ. ಬೆಳ್ಳಗಾಗಿರುವಂಥ ತಲೆ ಕೂದಲನ್ನು ಒಂದು ಚೂರು ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ 100% ಪರ್ಫೆಕ್ಟ್ ಆಗಿ ಕಲರ್ ಮಾಡೋದು ಹೇಗೆ, ಯಾವ ಕಲರ್ ದಿ ಬೆಸ್ಟ್, ಹೇಗೆ ಅಪ್ಲೈ ಮಾಡೋದು, ನೀವು ಕೆಮಿಕಲ್ ಇರುವಂಥ ಕಲರನ್ನು ಯಾಕೆ ಬಳಸಲೇಬಾರ್ದು, ಹಾಗೆಯೇ ಹೇರ್ ಕಲರ್ ಮಾಡೋದ್ರ ಜೊತೆಗೆ ಹೇರ್ ಗ್ರೋತ್ ಆಗಲಿಕ್ಕೆ, ಫ್ಯೂಚರಲ್ಲಿ ತಲೆ ಕೂದಲು ಬೆಳ್ಳಗಾಗದಾಗೆ ತಡೀಲಿಕ್ಕೆ, ತಲೆ ಕೂದಲು ಕಪ್ಪ ದಪ್ಪ ಉದ್ದ ಸಿಲ್ಕಿ ಸಾಫ್ಟ್ ಆಗೋದಕ್ಕೆ ಏನು ಮಾಡಬೇಕು, ಟೋಟಲ್ ಆಗಿ ನಿಮ್ಮ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕು, ಇದೆಲ್ಲದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇದೊಂದು ಕಂಪ್ಲೀಟ್ ಗೈಡ್. ನಿಮ್ಮ ತಲೆ ಕೂದಲು ಬೆಳ್ಳಗಾಗಿದ್ದರೆ, ಗ್ರೇ ಹೇರ್ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಎಲ್ಲರಿಗೆ ಶೇರ್ ಮಾಡಿ. ಯಾಕಂತಂದರೆ ಇದರಲ್ಲಿ ನಿಮಗೆ ಲೈಫ್ ಲಾಂಗ್ ನೀವು ಯಾವ ಥರ ನಿಮ್ಮ ತಲೆ ಕೂದಲಿನ ಕೇರನ್ನು ತಗೋಬೇಕು, ಹೇಗೆ ಕಲರ್ ಮಾಡಬೇಕು ಎಲ್ಲದನ್ನು ಹೇಳ್ತಾ ಇದ್ದೇನೆ. ಇದು ಒಂದು ವಿಡಿಯೋ ಇದ್ದರೆ ಸಾಕು, ನೀವು ಇಲ್ಲಿ ತನಕ ನೋಡಿರುವಂಥ ಎಲ್ಲ ವಿಡಿಯೋಗಳನ್ನು ಮರೆತಬೇಡಿ. ಇದೊಂದು ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ಮೊದಲಿಗೆ ಯಾಕೆ ನೀವು ಲೈಫಲ್ಲಿ ಕೆಮಿಕಲ್ ಇರುವಂಥ ಹೇರ್ ಡೈಯನ್ನು ಬಳಸಬಾರ್ದು ಅಂತಂದರೆ, ಒಂದು, ಅದು ನಿಮ್ಮ ತಲೆ ಕೂದಲನ್ನು ಡ್ಯಾಮೇಜ್ ಮಾಡುತ್ತೆ, ಇನ್ನೊಂದು ನಿಮ್ಮ ಆರೋಗ್ಯವನ್ನು ಡ್ಯಾಮೇಜ್ ಮಾಡುತ್ತೆ ಫಾರ್ ಶ್ಯೂರ್. 2 ತಿಂಗಳಿಗೆ ಒಂದ್ಸರಿ ನಾವು ಕಲರ್ ಮಾಡಬೇಕು ತಲೆ ಕೂದಲಿಗೆ ಅಂತ ಕೆಮಿಕಲ್ ಇರುವಂಥ ಕಲರನ್ನು ಹಾಕ್ತಾ ಇದ್ದರೆ ನಮ್ಮ ಆರೋಗ್ಯದ ಕತೆ ಅಷ್ಟೇ. ಅದರಲ್ಲಿರುವಂಥ ಅಮೋನಿಯಂ ಇರ್ಬೋದು ಅಥವಾ ಬೇರೆ ಹಾರ್ಡ್ ಕೆಮಿಕಲ್ ಇರ್ಬೋದು, ನಿಮ್ಮ ಆರೋಗ್ಯವನ್ನು ಖಂಡಿತವಾಗ್ಲೂ ಹಾಳು ಮಾಡುತ್ತೆ. ಇನ್ನೊಂದೇನು ಅಂತಂದರೆ, ಒಂದ್ಸರಿ ನೀವು ತಲೆ ಕೂದಲು ಅಲ್ಲಲ್ಲಿ ಬೆಳ್ಳಗಾಗಿದೆ ಅಂತ ಕೆಮಿಕಲ್ ಇರುವಂಥ ಹೇರ್ ಡೈನ ಸ್ಟಾರ್ಟ್ ಮಾಡಿದರೆ ತುಂಬ ಬೇಗ ಮಿಕ್ಕಿದು ಕೂಡ ಬೆಳ್ಳಗಾಗುತ್ತೆ. ಯಾಕಂತಂದರೆ ಅದರಲ್ಲಿರುವಂಥ ಅಂಥ ರ್ಯಾಶ್ ಕೆಮಿಕಲ್ಗಳು. ಇನ್ನೊಂದು, ತಲೆ ಕೂದಲು ಡ್ರೈ ಆಗೋ ಥರ ಮಾಡುತ್ತೆ, ಜಾಸ್ತಿ ಉದುರೋ ಹಾಗೆ ಮಾಡುತ್ತೆ, ಡ್ಯಾಂಡ್ರಫ್ ಬರೋ ಥರ ಮಾಡುತ್ತೆ, ತಲೆ ಕೂದಲನ್ನು ತಿನ್ ಮಾಡುತ್ತೆ, ಟೋಟಲ್ ಆಗಿ ನಿಮ್ಮ ತಲೆ ಕೂದಲನ್ನು ಹಾಳು ಮಾಡುತ್ತೆ ಲಾಂಗ್ ರನ್ನಲ್ಲಿ. ಒಂದು ಸರಿ ಹಾಕಿದಾಗ ವಾವ್ ಸೋ ಬ್ಯೂಟಿಫುಲ್, ತುಂಬ ಕಲರ್ ಚೆನ್ನಾಗಿದೆ ಅಂತ ನಮಗೆ ಫುಲ್ ಖುಷಿ ಆಗುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ಇದು ಸಿಕ್ಕಾಪಟ್ಟೆ ಹಾನಿಯನ್ನು ಮಾಡುತ್ತೆ. ಹಾಗಾದರೆ ನ್ಯಾಚುರಲ್ ಕಲರ್ ಸುಲಭವಾಗಿ ಮಾಡುವಂಥದ್ದು ಯಾವುದು ಬೆಸ್ಟ್? ಕೆಲವೊಂದು ಪ್ರಾಡಕ್ಟ್ಗಳದ್ದು ನಾನು ಹೇಳ್ತೀನಿ. ತುಂಬ ರಿಸರ್ಚ್ ಮಾಡಿ, ತುಂಬ ಟೈಮಿಂದ ರಿಸರ್ಚ್ ಮಾಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇಷ್ಟು ಮಾತ್ರ ಅಲ್ಲದೆ ಇದನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ ಕೂಡ, ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಮೊದಲನೇದಾಗಿ ನಿಮಗೆ ಆಯುರ್ವೇದಿಕ್ 1 ಶಾಟ್ ಬ್ಲ್ಯಾಕ್ ಕಲರ್ ಬೇಕು ಅಂತಂದರೆ ಕಾದಿನ್ ನ್ಯಾಚುರಲ್ಸ್ ಅಂದರೆ ಅವ್ರದ್ದು ಆಯುರ್ವೇದಿಕ್ ಕಂಪ್ನಿ, ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಗಳು ಸೇರಿ ಮಾಡಿರುವಂಥದ್ದು. ಕಾದಿನ್ ನ್ಯಾಚುರಲ್ಸ್ ಅವ್ರದ್ದು ಬ್ಲ್ಯಾಕ್ ಹೆನ್ನ ಅಂತ ಬರುತ್ತೆ. ಇದು ಇಂಡಿಗೋ ಮತ್ತು ಮದಿರಂಗಿ ಹೆನ್ನ ಬೇಸ್ಡ್. ಇದರಲ್ಲಿ ಬೇರೆ ಕೂಡ ನ್ಯಾಚುರಲ್ ಹರ್ಬ್ಸನ್ನು ಹಾಕಿರ್ತಾರೆ. ಆದ್ದರಿಂದ ನಿಮ್ಮ ತಲೆ ಕೂದಲ ಗ್ರೋತಿಗೆ ಕೂಡ ಒಳ್ಳೆಯದು, ಪ್ರೊಟೆಕ್ಷನ್ ಮಾಡೋದಕ್ಕೂ ಒಳ್ಳೆಯದು, ಮತ್ತೆಲ್ಲ ನ್ಯಾಚುರಲ್ ಹರ್ಬ್ ಇರೋದ್ರಿಂದ ಇದು 100% ನ್ಯಾಚುರಲ್ ಮತ್ತು ಇದನ್ನ ನೀವು ಆರಾಮ್ಸೆ ಉಪಯೋಗ ಮಾಡ್ಬೋದು. ಕಾದಿನ್ ನ್ಯಾಚುರಲ್ಸ್ ಅವ್ರದ್ದು ಬ್ಲ್ಯಾಕ್ ಹೆನ್ನ ಬರುತ್ತೆ, ಡಾರ್ಕ್ ಬ್ರೌನ್ ಹೆನ್ನ ಬರುತ್ತೆ. ಬ್ಲ್ಯಾಕ್ ಹೆನ್ನ ಅಂತಂದರೆ ನಿಮಗೆ ಇಂಡಿಗೋ ಮಿಕ್ಸ್ ಆಗಿ ಬರುತ್ತೆ. 1 ಟೈಮ್ ಅಪ್ಲೈ ಮಾಡಿ ಅಂದರೆ ತಗೊಂಬಂದು ಪ್ಯಾಕೆಟ್ ಓಪನ್ ಮಾಡಿ ಬೌಲ್ಗಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಕಲಸಿ 1 ಟೈಮ್ ಅಪ್ಲೈ ಮಾಡಿ 1.5 ಅವರ್ ಏನೋ ಬಿಡಬೇಕು. ಕೈಗೆ ಗ್ಲೌಸನ್ನು ಹಚ್ಕೋಬೇಕು. ಅಪ್ಲೈ ಮಾಡುವಾಗ ನಿಮಗೆ ಡಾರ್ಕ್ ಬ್ಲ್ಯಾಕ್ ಹೆನ್ನ ಸಿಗುತ್ತೆ. ಇಲ್ಲ, ಇವ್ರದ್ದು ಡಾರ್ಕ್ ಬ್ರೌನ್ ಕೂಡ ಇದೆ. 2 ಸ್ಟೆಪ್ ಪ್ರೊಸೆಸ್. ಅಂದರೆ ನೀವು ಆ ಬ್ರೌನ್ ಕಲರ್ ಮೆಹಂದಿಯನ್ನು ಒಂದ್ಸರಿ ಹಚ್ಕೊಳ್ಳುವಂಥದ್ದು, ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಚ್ಕೊಳ್ಳುವಂಥದ್ದು. ಇದು ಒಂದು. ಇನ್ನೊಂದು ಬೆಸ್ಟ್, ನನ್ನ ಮೋಸ್ಟ್ ಫೇವ್ರೇಟ್ ಅಂತಂದರೆ, ನಾನು ರೆಗ್ಯುಲರ್ ಆಗಿ ಉಪಯೋಗ ಮಾಡೋದು ಯಾವುದು ಅಂತಂದರೆ ಅದು ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಮತ್ತು ಇಂಡಿಗೋ ಪೌಡರ್ ಸಪ್ರೇಟಾಗಿ ಬರುತ್ತೆ. ಇದು ಯಾಕೆ ನನಗೆ ಅಷ್ಟೊಂದು ಇಷ್ಟ ಅಂತ ನಾನು ಹೇಳ್ತೇನೆ. ಒಂದು, ಇದರಲ್ಲಿ ನಿಮ್ಮ ಹೇರ್ ಗ್ರೋತಿಗೆ ಬೇಕಾಗುವಂಥ, ಹೇರನ್ನು ಪ್ರೊಟೆಕ್ಟ್ ಮಾಡುವಂಥ, ಹೇರ್ ರೂಟ್ಸನ್ನು ಸ್ಟ್ರಾಂಗ್ ಮಾಡುವಂತಹ, ತಲೆ ಕೂದಲು ದಪ್ಪ ಕಪ್ಪು ಸಿಲ್ಕಿ ಸಾಫ್ಟ್ ಮಾಡುವಂಥ ತುಂಬ ಗಿಡಮೂಲಿಕೆಗಳು ಅಥವಾ ಹರ್ಬ್ಸನ್ನು ಹಾಕಿದ್ದಾರೆ. ಇದರಲ್ಲಿ ಮದಿರಂಗಿ ಬೇಸ್, ಹೆನ್ನ ಬೇಸ್, ಅದು ಅವರು ರಾಜಸ್ಥಾನದಿಂದ ಅತ್ಯಂತ ಉತ್ತಮವಾಗಿರುವಂಥ ಕ್ವಾಲಿಟಿಯ ಹೆನ್ನ ಅಥವಾ ಮದಿರಂಗಿ ಎಲೆಗಳನ್ನು ಬಳಸ್ತಾರೆ. ಇದು ಡಾರ್ಕ್ ಬ್ರೌನ್ ಶೇಡ್ ನಿಮ್ಮ ತಲೆ ಕೂದಲಿಗೆ ಕೊಡುತ್ತೆ. ಇನ್ನೊಂದೇನು ಅಂತಂದರೆ ಇದು ಪ್ರೀ ಸೋಕ್ಡ್, ಅಂದರೆ ನಾವು ಮದಿರಂಗಿ ಪೌಡರನ್ನು ಸಪ್ರೇಟಾಗಿ ತೊಗೊಂಬಂದು ಅದನ್ನ ಟೀ ಕಾಫಿ ಡಿಕಾಕ್ಷನಲ್ಲಿ ಕಲಸಿ ಹಾಕುವಂಥ ಅವಶ್ಯಕತೆ ಇಲ್ಲ. ಟೀ ಕಾಫಿ ಡಿಕಾಕ್ಷನಲ್ಲಿ ಫಸ್ಟೇ ನೆನೆಸಿರ್ತಾರೆ ಅವರು, ಇದು ಪ್ಯಾಕೆಟಲ್ಲಿ ಬರುತ್ತೆ. ಆದ್ದರಿಂದ ನಿಮಗೆ ಡಬಲ್ ಕೆಲಸ ಇಲ್ಲ, ರೆಡಿ ಟು ಯೂಸ್ ಪ್ಯಾಕೆಟಲ್ಲಿ ಬರುತ್ತೆ. ಆಯಿತಾ? ಅದಲ್ಲದೆ ಇದರಲ್ಲಿ ಭೃಂಗರಾಜ, ಆಮ್ಲ, ಈ ಥರ ತುಂಬ ಅತ್ಯುತ್ತಮವಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದಾರೆ. ಒಂದು ಡಾರ್ಕ್ ಶೇಡ್ ಕೊಡೋದಕ್ಕೆ, ಇನ್ನೊಂದು ಏನು ಅಂತಂದರೆ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಹೇರ್ ಗ್ರೋತಿಗೆ ಬೇಕಾಗಿರುವಂಥ ಅಂಶಗಳು ಇರುವಂಥ ಇಂಗ್ರೀಡಿಯೆಂಟ್ಸ್. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಮದಿರಂಗಿ ಇದೆಯಲ್ವ, ಹೇರ್ ಗ್ರೋತಿಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ತಲೆ ಕೂದಲನ್ನು ಸಾಫ್ಟ್ ಮಾಡಲಿಕ್ಕೆ, ನೈಸ್ ಮಾಡಲಿಕ್ಕೆ, ಸಿಲ್ಕಿ ಮಾಡಲಿಕ್ಕೆ, ಶೈನ್ ಕೊಡಲಿಕ್ಕೆ
ಹೇರ್ ರೂಟ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ನೀವು ಬೇಕಾದರೆ ಹೆನ್ನ ಪೇಸ್ಟ್ ಅಥವಾ ಮದರಂಗಿ ಪೇಸ್ಟ್ ತಲೆ ಕೂದಲಿಗೆ ಹಚ್ಚಿ ನೋಡಿ, ನಿಮ್ಮ ತಲೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಇದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಯಾಕಂತಂದರೆ ತುಂಬ ಟೈಮಿಂದ ಇದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ತಲೆ ಕೂದಲು ಉದುರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಅದಲ್ಲದೆ ತಲೆ ಕೂದಲು ಯಾವಾಗಲೂ ನಿಮ್ಮದು ಫ್ರೆಶ್ ಆಗಿರುತ್ತೆ, ಶೈನಿ ಇರುತ್ತೆ, ಸಿಲ್ಕಿ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಈ ರೆಡಿ ಟು ಯೂಸ್ ಹೆನ್ನ ಪೇಸ್ಟಲ್ಲಿ ಇದೆಲ್ಲದೂ ಇದೆ. ನಿಮ್ಮ ತಲೆ ಕೂದಲಿಗೆ ಕಲರ್ ಮಾತ್ರ ಮಾಡೋದಲ್ಲದೆ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಹೇರ್ ಗ್ರೋತ್ ಮಾಡಲಿಕ್ಕೆ ಕೂಡ ಇದು ದಿ ಬೆಸ್ಟ್. ಬಟ್ ಇದನ್ನ ಫಸ್ಟ್ ಹಾಕಿದಾಗ ಈ ಹೆನ್ನ ಪೇಸ್ಟ್ ರೆಡಿ ಟು ಯೂಸ್ ಪೇಸ್ಟ್ ಬಾಕ್ಸಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ, ಇದನ್ನ ಫಸ್ಟ್ ಹಾಕಿದಾಗ ನಿಮ್ಮ ತಲೆ ಕೂದಲಿಗೆ ಡಾರ್ಕ್ ಬ್ರೌನ್ ಶೇಡ್ ಸಿಗುತ್ತೆ. ಬ್ಲ್ಯಾಕ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ದು ಪೇಸ್ಟನ್ನು ಅಪ್ಲೈ ಮಾಡಬೇಕು. ಹೇಗೆ? ಫಸ್ಟ್ ದಿನ ನೀವು ಫ್ರೆಶ್ ಆಗಿರುವಂಥ ತಲೆ ಕೂದಲಿಗೆ ಮೆಹಂದಿಯನ್ನು ಅಪ್ಲೈ ಮಾಡ್ತೀರಾ. ಇವ್ರದ್ದು ನ್ಯಾಟ್ ಹ್ಯಾಬಿಟ್ ಅವ್ರದ್ದಾದರೆ ನಿಮಗೆ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಹೇಳುವಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿರ್ತೇನೆ. ಡೈರೆಕ್ಟಾಗಿ ಒರಿಜಿನಲ್ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಬೋದು. ಫಸ್ಟ್ ಡೇ ನೀವು ಹೆನ್ನ ಅಂದರೆ ಮದರಂಗಿ ಅಪ್ಲೈ ಮಾಡುವಾಗ ತಲೆ ಕೂದಲು ಫ್ರೆಶ್ ಆಗಿರಬೇಕು, ಆಯಿಲ್ ಅಂಶ ಇರಬಾರ್ದು, ಅದು ಕಂಡೀಷ್ನರ್ ಹಾಕಿರಬಾರ್ದು. ಹೆನ್ನ ಪೇಸ್ಟನ್ನು ತೊಗೊಂಬನ್ನಿ, ಕ್ಲೀನಾಗಿ ಗ್ಲೌಸ್ ಹಾಕಿ ಹಚ್ಕೊಳ್ಳಿ. 1-1.5 ಗಂಟೆ ಅಥವಾ 2 ಗಂಟೆ ಬಿಡಿ. ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅಷ್ಟೊತ್ತು ಬಿಡಿ, ತಲೆ ಸ್ನಾನ ಮಾಡಿ. ಶಾಂಪು ಕಂಡೀಷ್ನರ್ ಬಳಸಬೇಡಿ. ಡಾರ್ಕ್ ಬ್ರೌನ್ ಶೇಡ್ ಬರುತ್ತೆ. ನಿಮ್ಮ ತಲೆ ಕೂದಲು ಫುಲ್ಲು ಬೆಳ್ಳಗಿದೆ. ಕೆಲವರಿಗೆ ಡಾರ್ಕ್ ಬ್ರೌನ್ ಶೇಡ್ ಸ್ವಲ್ಪ ಬೆಳ್ಳಗಿದೆ ಅಂತಂದರೆ ಡಾರ್ಕ್ ಬ್ರೌನ್ ಶೇಡ್ ಮೋರ್ ದೆನ್ ಇನಫ್. ಎಲ್ಲ ಮಕ್ಕಳಿಗೆಲ್ಲ ಕೆಲವರು 15-14 ವರ್ಷದ ಮಕ್ಕಳಿಗೂ ತಲೆ ಕೂದಲು ಬೆಳ್ಳಗಾಗಿದ್ರೆ ಅಲ್ಲಲ್ಲಿ ನೀವು ಈ ಹೆನ್ನ ಪೇಸ್ಟ್ ಹಾಕಿದರೆ ಸಾಕು. ಡಾರ್ಕ್ ಬ್ರೌನ್ ಶೇಡ್ ಇದ್ದರೆ ಏನು ಗಲೀಜು ಕಾಣಿಸಲ್ಲ, ಅಲ್ಲಲ್ಲಿ ಒಂದೊಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಎಷ್ಟೊಂದು ಸರಿ ನಂದು ಈ ಪೋರ್ಷನ್ ಅಷ್ಟೇ ಬೆಳ್ಳಗಾಗಿರೋದು, ಎಷ್ಟೊಂದು ಸರಿ ಬರೀ ಹೆನ್ನ ಪೇಸ್ಟ್ ಹಾಕಿ ಅಷ್ಟೇ ಬಿಟ್ಬಿಡ್ತೇನೆ. ಡಾರ್ಕ್ ಬ್ರೌನ್ ಶೇಡ್ ಸಿಗುತ್ತೆ. ಇಲ್ಲ ನಿಮಗೆ ಕಪ್ಪೇ ಬೇಕು ಅಂತಂದರೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಪೇಸ್ಟ್ ಇವ್ರದ್ದೇ ಸಿಗುತ್ತೆ. ನೀವೇನು ಮಾಡಬೇಕು, ಅದನ್ನೊಂದು ಸ್ವಲ್ಪ 10 ನಿಮಿಷ ನೀರಲ್ಲಿ, ಬಿಸಿ ನೀರಲ್ಲಿ ಕಲಸಿಟ್ಬಿಟ್ಟು ಕೈಗೆ ಗ್ಲೌಸ್ ಹಾಕಿ ತಲೆಗೆ ಹಚ್ಕೊಂಡು 1 ಗಂಟೆ ಬಿಟ್ಬಿಡಬೇಕು. ಅದಾದ ನಂತರ ಖಾಲಿ ವಾಟರಲ್ಲಿ ಸ್ನಾನ ಮಾಡಬೇಕು. 1-2 ದಿನ ಬಿಟ್ಟು ತಲೆಗೆ ಆಯಿಲ್ ಅಪ್ಲೈ ಮಾಡಿ ಮತ್ತು ಶಾಂಪು ಹಾಕಿ ಸ್ನಾನ ಮಾಡ್ಬೋದು. ಕೆಲವೊಂದು ಸರಿ ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿದಾಗ ತಲೆ ಕೂದಲು ಸ್ವಲ್ಪ ರಫ್ ಆಗಿದೆ ಅಂತ ಅನಿಸುತ್ತೆ. ಏನೂ ತಲೆ ಕೆಡಿಸ್ಕೋಬೇಡಿ. ಲಾಸ್ಟಿಗೆ ತಲೆ ಸ್ನಾನ ಆದ ನಂತರ ಲಾಸ್ಟಿಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತಿಕ್ಕಿ ನೀರು ಹಾಕೋಬೋದು. ಕಂಡೀಷ್ನರ್ ಹಾಕಿ ನೀರು ಹಾಕೋಬೋದು. ಮೊಸರನ್ನು ಉಜ್ಜಿಬಿಟ್ಟು ನೀರು ಹಾಕೋಬೋದು. ಇದರಿಂದ ತಲೆ ಕೂದಲು ಸಾಫ್ಟ್ ಆಗುತ್ತೆ. ಮೊಸರು, ಅಲೋವೆರಾ ಜೆಲ್, ಕಂಡೀಷ್ನರ್ ಇದರಲ್ಲಿ ಯಾವ್ದು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಇದು ನಿಮ್ಮ ತಲೆ ಕೂದಲನ್ನು ಸಾಫ್ಟಾಗಿ ಮಾಡುತ್ತೆ. ಇದು 1 ಟೈಮ್ ಅಷ್ಟೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಶಾಂಪು ಮಾಡಿ ತಲೆ ಕೂದಲು ತೊಳೆದಾಗ ಮತ್ತೆ ಸಾಫ್ಟಾಗಿ ನೈಸಾಗಿ ಅದೇ ಥರ ಇರುತ್ತೆ. 2-3 ತಿಂಗಳು ನಿಮಗೆ ಆರಾಮ್ಸೆ ಆ ಕಲರ್ ಇನ್ನೂ ಜಾಸ್ತಿ ಫೇಡ್ ಆಗಲ್ಲ. ಒಂದು ವೇಳೆ ಬ್ಲ್ಯಾಕ್ ಕಲರ್ ಫೇಡ್ ಆಯಿತು ಅಂತಂದರೂ ಕೂಡ ನೀವೊಂದು 6 ವಾರ ಬಿಟ್ಟು ಇಂಡಿಗೋ ಪೌಡರಿಂದ ಜಸ್ಟ್ ರೀಟಚ್ ಮಾಡ್ಕೋಬೋದು. ಮತ್ತೆ ಮೆಹಂದಿ ಹಾಕುವಂಥ ಅವಶ್ಯಕತೆ ಇಲ್ಲ. ಕಪ್ಪೇ ಬೇಕು ಅಂತಂದರೆ ಜಸ್ಟ್ ಇಂಡಿಗೋ ಪೌಡರ್ನ ಕಳಿಸಿ 6 ವಾರ ಆದ ನಂತರ ಹಚ್ಚಿ ತಲೆ ಸ್ನಾನ ಮಾಡಿ. ಯಾಕಂತಂದರೆ ಆ ಮೆಹಂದಿದು ರೆಡ್ ಕಲರ್ ಇದೆಯಲ್ವ, ಅದು ಬ್ರೌನ್ ಕಲರ್ ಇದೆಯಲ್ಲ, ಅದು ಅಷ್ಟು ಬೇಗ ಹೋಗಲ್ಲ. ಅದು ತುಂಬ ಟೈಮ್ ತಲೆ ಕೂದಲಲ್ಲಿ ಹಾಗೇನೇ ಇರುತ್ತೆ. ಅದರಿಂದ ಜಸ್ಟ್ ಇಂಡಿಗೋ ಪೌಡರಿಂದ ಟಚಪ್ ಮಾಡಿದರೆ ಸಾಕು. ಇದು 100% ನ್ಯಾಚುರಲ್ ಮೆಥಡ್, ದಿ ಬೆಸ್ಟ್ ಮೆಥಡ್, ಸೇಫೆಸ್ಟ್ ಮೆಥಡ್. ನಾನು ರೆಕಮೆಂಡ್ ಮಾಡುವಂಥದ್ದು ಮಾತ್ರ ಅಲ್ಲದೆ ನಾನಿಂದ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನಾನು ಉಪಯೋಗನೂ ಮಾಡ್ತೀನಿ. ತುಂಬ ವೀಡಿಯೋಗಳನ್ನು ಮಾಡಿದ್ದೇನೆ, ನನ್ನ ತಲೆ ಕೂದಲಿಗೆ ಅಪ್ಲೈ ಮಾಡಿ ನಾನು ತೋರಿಸಿದ್ದೇನೆ ಕೂಡ. ಸುಮ್ಮನೆ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ನೀವು ಬೇಕಾದ್ರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ನಿಮಗೆ ಅಷ್ಟು ಡಾಟಾ ಸಿಗುತ್ತೆ. ಇದಿಷ್ಟ ಆಯ್ತಲ್ಲ, ಫ್ಯೂಚರಲ್ಲಿ ಕೂಡ ನಿಮ್ಮ ತಲೆ ಕೂದಲು ಸಾಫ್ಟಾಗಿರಬೇಕು, ಸಿಲ್ಕಿ ಆಗಿರಬೇಕು, ಹಾಕಿದ ಕಲರ್ ಬೇಗ ಹೋಗಬಾರ್ದು, ಲೈಫ್ ಲಾಂಗ್ ತಲೆ ಕೂದಲು ಪ್ರೊಟೆಕ್ಟ್ ಆಗಿರಬೇಕು ಅಂತಂದರೆ ನಿಮ್ಗೆ ಅತ್ಯುತ್ತಮವಾಗಿರುವಂಥ ಒಂದು ಹೇರ್ ಆಯಿಲ್ ಹೇಳ್ತೀನಿ. ಇದನ್ನ ಮಾಡಿಟ್ಕೊಂಡು ವಾರದಲ್ಲಿ 2-3 ಸರಿ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿ. ಫ್ಯೂಚರಲ್ಲಿ ತಲೆ ಕೂದಲು ನೆರೆಯೋದು ಕಮ್ಮಿ ಆಗುತ್ತೆ. ಅದಾದ ನಂತರ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಲೈಫ್ ಲಾಂಗ್ ನಿಮ್ಮ ತಲೆ ಕೂದಲು ಚೆನ್ನಾಗಿರುತ್ತೆ. ಹರಳೆಣ್ಣೆ, ಆಲಿವ್ ಆಯಿಲ್, ತೆಂಗಿನೆಣ್ಣೆ. ತೆಂಗಿನೆಣ್ಣೆ 1 ಕಪ್ ತಗೊಂಡ್ರೆ ಹರಳೆಣ್ಣೆ ಅರ್ಧ ಕಪ್, ಆಲಿವ್ ಆಯಿಲ್ 1/4 ಕಪ್. 3 ಒಂದು ಪ್ಯಾನ್ಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಮೆಂತೆ, ಸ್ವಲ್ಪ ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವು ಜಜ್ಜಿಬಿಟ್ಟು ಹಾಕಿ ಲೈಟ್ ಉರಿ ಇಟ್ಕೊಂಡು ಕುದಿಸ್ಬೇಕು. ಅದರ ಕಲರ್ ಬಿಟ್ಟು ಚೆನ್ನಾಗಿ ಕಾಯಬೇಕು. ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಕಾಯಿಸಿ ಆನಂತರ ಸ್ಟವ್ ಬಂದ್ ಮಾಡಿ ತಣ್ಣಗೆ ಮಾಡಿ ಡಬ್ಬದಲ್ಲಿ ಹಾಕಿಡಿ. ನೀವು ಈ 3 ಪೌಡರ್ ಕೂಡ ಹಾಕ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಪೌಡರ್ ಹಾಕಿದರೆ ತುಂಬ ಕಮ್ಮಿ ಉರಿ ಇಟ್ಕೊಂಡು ನೀವು ಕಾಯಿಸಬೇಕು. ಯಾಕಂತಂದರೆ ಪೌಡರ್ ಯಾವುದೇ ಕಾರಣಕ್ಕೆ ಕರಟಬಾರ್ದು. ಕರಟಿದ್ರೆ ಆ ಇಂಗ್ರೀಡಿಯೆಂಟ್ಸ್ದು ಸತ್ವ ಇದೆಯಲ್ವ ಅದು ಹೊರಟೋಗುತ್ತೆ. ಈ 3 ಮೆಂತೆ, ಕರಿಬೇವು ಮತ್ತು ಆಮ್ಲ, ನೆಲ್ಲಿಕಾಯಿ ಪುಡಿನ ಹಾಕಿ ನೀವು ಮಾಡ್ಬೋದು. ಸೊ ಕೇರ್ಫುಲ್ಲಾಗಿ ಎಣ್ಣೆ ಬಿಸಿ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿದರೆ ಯಾವಾಗ ಸ್ನಾನ ಮಾಡ್ತೀರಾ 2 ಗಂಟೆ ಮುಂಚೆ ತಲೆಗೆ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ
ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಮೈಲ್ಡ್ ಆಗಿರುವಂಥ ಜೆಂಟಲ್ ಆಗಿರುವಂಥ ಶಾಂಪೂನ ಬಳಸಿ ಒಳ್ಳೆಯ ಕಂಡೀಷ್ನರ್ ಹಾಕಿ ತಲೆ ಕೂದಲು ಸೇಫ್ ಆಗಿರುತ್ತೆ. ಮತ್ತು ನಿಮಗೆ ಎಷ್ಟು ಸಿಲ್ಕಿ ಸಾಫ್ಟ್ ಹೆಲ್ದಿ ಆದಾಗ ಅನಿಸುತ್ತೆ ಅಂತಂದರೆ ನಾನು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೇನೆ, ನಿಮಗೆ ಖಂಡಿತವಾಗ್ಲೂ ಇದರದ್ದು ಲಾಭ ಸಿಗುತ್ತೆ. ಇದು ಸುಮ್ಮನೆ ಅಲ್ಲ, ಯಾಕಂತಂದರೆ ಅಷ್ಟೊಂದು ಉತ್ತಮವಾಗಿರುವಂಥ ಗುಣಗಳು ಈ ತೆಂಗಿನೆಣ್ಣೆ ಇರ್ಬೋದು, ಅಥವಾ ನೆಲ್ಲಿಕಾಯಿ, ಅಥವಾ ಏನು ಕರಿಬೇವು, ಮೆಂತೆ, ಆಲಿವ್ ಆಯಿಲ್, ಇದೆಲ್ಲದರಲ್ಲಿ ಇರುತ್ತೆ. ಇದೆಲ್ಲದು ನಿಮ್ಮ ತಲೆ ಕೂದಲನ್ನು ರೂಟಿಂದ ಸ್ಟ್ರಾಂಗ್ ಮಾಡಲಿಕ್ಕೆ, ಕಪ್ಪು ಮಾಡಲಿಕ್ಕೆ, ದಪ್ಪ ಮಾಡಲಿಕ್ಕೆ, ಬೇಗ ಉದ್ದ ಬರಲಿಕ್ಕೆ, ಶೈನಿಂಗ್ ಕೊಡಲಿಕ್ಕೆ, ಸಿಲ್ಕಿ ಮಾಡೋದಕ್ಕೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಕೇವಲ ನಾವು ಹೇರ್ ಕಲರ್ ಮಾಡಿದ್ರಷ್ಟೇ ಸಾಲದು, ಹೇರನ್ನು ಪ್ರೊಟೆಕ್ಟ್ ಕೂಡ ಮಾಡಬೇಕು. ಆವಾಗ ಕಲರ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇನ್ನೊಂದು ಏನು ಅಂತಂದರೆ ಫ್ಯೂಚರಲ್ಲಿ ಕೂಡ ನಮ್ಮ ತಲೆ ಕೂದಲು ಬೇಗ ನೆರೆಯುವುದು ತಪ್ಪುತ್ತೆ. ಇದು ನಮ್ಮ ಮಕ್ಕಳಿಂದ ಒಂದು 10 ವರ್ಷದ ನಂತರದ ಮಕ್ಕಳಿಂದ ಇರೋದು ಈ ಹೇರ್ ಆಯಿಲನ್ನು ಯಾರಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಈ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿ. ನಾನು ಹೇಳಿರುವಂಥ ಎಲ್ಲ ಅಂದರೆ ಆ ಪ್ರಾಡಕ್ಟ್ಗಳಿರ್ಬೋದು, ಯಾವುದು ಖಾದಿ ನ್ಯಾಚುರಲ್ಸ್ ಅವ್ರದ್ದು ಡಾರ್ಕ್ ಬ್ಲ್ಯಾಕ್ ಹೆನ್ನ ಹೇಳಿದ್ನಲ್ಲ ಅದಿರ್ಬೋದು, ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಇರ್ಬೋದು, ಅಥವಾ ಇಂಡಿಗೋ ಪೌಡರ್ ಇರ್ಬೋದು, ಅದೆಲ್ಲದ್ರದ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಬಟ್ ಏನನ್ನಾದರೂ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಕಂಪಲ್ಸರಿಯಾಗಿ ಮರಿಬೇಡಿ. ಯಾಕಂತಂದರೆ ಎಲ್ಲರ ಸ್ಕಿನ್ ಟೈಪ್ ಒಂದೇ ಥರ ಇರಲ್ಲ, ಆಯಿತಾ? ಸೊ ಕಂಪ್ಲೀಟಾಗಿ ನಾನು ಹೇಳಿದ್ದೇನೆ ಯಾಕೆ ನಾವು ಅಂದರೆ ಕೆಮಿಕಲ್ ಇರುವಂಥ ಕಲರ್ಸನ್ನು ಉಪಯೋಗ ಮಾಡಬಾರ್ದು, ಯಾಕೆ ನ್ಯಾಚುರಲ್ ಕಲರ್ಸ್ ಬೆಸ್ಟ್, ಯಾವ ಕಲರ್ಸ್ ಬೆಸ್ಟ್, ಹೇಗೆ ಉಪಯೋಗ ಮಾಡಬೇಕು, ಯಾವ ಥರ ನಮ್ಮ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ಬಿಟ್ಟು. ತುಂಬ ಉಪಯುಕ್ತವಾಗಿರೋಂಥ ವಿಡಿಯೋ ಇದು. ಸೇವ್ ಮಾಡಿ ಇಟ್ಕೊಂಡು ನೋಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ನಾನು ಆವಾಗಲೇ ಹೇಳಿದಾಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಅಥವಾ ಅದರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅನಿಸಿದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ನನ್ನ ಜೊತೆ ಕೂಡ ಹಂಚ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.